പൂവിൻ്റെ പേരെന്ത്? നാലില്ല മുറ്റത്ത് നാണിച്ചിരിക്കുന്ന നാലിതൾ പൂവിൻ്റെ പേരെന്ത്? പൂവിൻ്റെ പേരെന്ത്? നാലില്ല മുറ്റത്ത് നാണിച്ചിരിക്കുന്ന നാലിതൾ പൂവിൻ്റെ പേരെന്ത്? പൂಕ್ಕಳವನ್ನು ಓಣಂ ಹಬ್ಬವನ್ನು 10 ದಿವಸವಾಗಿ ನಾವು ಆಚರಣೆ ಮಾಡುತ್ತಿದ್ದೇವೆ. ಅದರಲ್ಲಿ ಕೊನೆಯ ದಿನವಾದ ತಿರುವೋಣಮನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ. ತಿರುವೋಣಂ ದಿವಸ ಬಲಿಚಕ್ರವರ್ತಿ ಆಗಮನವನ್ನು ಕಾಯುತ್ತಾ ಇದ್ದೇವೆ. ಬಲಿಚಕ್ರವರ್ತಿ ಬಂದು ಎಲ್ಲರ ಮನೆಗೆ ಬಂದು ಸಾಂಪ್ರದಾಯಿಕವಾಗಿ ಪೂಕ್ಕಳವನ್ನು ನೋಡಿ ಆಶೀರ್ವಾದ ಮಾಡುವರೆಂಬ ನಂಬಿಕೆ ಇದೆ. ಆದ ಕಾರಣ ನಾವು ವರ್ಷಂಪ್ರತಿ ದೇವರ ಅನುಗ್ರಹದಿಂದ 10 ದಿವಸವೂ ಪೂಕ್ಕಳವನ್ನು ರಚಿಸುತ್ತಿದ್ದೇವೆ. ದೇವರೆಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು.